ಕರಾವಳಿ ಮೀನುಗಾರ ಸಮಾಜದವರ ಆರಾಧನಾ ಕೇಂದ್ರವಾದ ಬಾರ್ಕೂರು ಬೆಣ್ಣೆಕುದ್ರು ಶ್ರೀ ಕುಲಮಹಾಸ್ತ್ರೀ ಅಮ್ಮನವರ ದೇವಸ್ಥಾನದಲ್ಲಿ ಡಿಸೆಂಬರ್ 16ರಿಂದ 20ರ ತನಕ ನಾನಾ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಜರುಗಿದ ವಾರ್ಷಿಕ ಜಾತ್ರಾ ಮಹೋತ್ಸವ ಬುಧವಾರ ಸಂಪನ್ನಗೊಂಡಿತು. ಪ್ರಥಮ ದಿನ ಹಸಿರು ಹೊರೆಕಾಣಿಕೆ ಮೆರವಣಿಗೆ ನಾನಾ ಟ್ಯಾಬ್ಲೋ ಮೂಲಕ ಬಾರ್ಕೂರು ರಥಬೀದಿ ಮೂಲಕ ಸಾಗಿ ದೇವಸ್ಥಾನಕ್ಕೆ ತಲುಪಿತು. ಎರಡನೇ ದಿನ 108 ತೆಂಗಿನಕಾಯಿ ಗಣಹೋಮ, ನವಕ ಪ್ರಧಾನ ಹೋಮ, ಕಲಶಾಭಿಷೇಕ, ಗೆಂಡ ಸೇವೆ, ತುಲಾಭಾರ ಸೇವೆ, ತೆಪ್ಪೋತ್ಸವ, ಮುಳ್ಳು ಹಾವಿಗೆ ಪಾದುಕೆ ಪೂಜೆ, ಯೋಗಿ ಪುರುಷ ದರ್ಶನ, ಬೊಬ್ಬರಿಯ ದರ್ಶನ, ಕಟ್ಟೆ ಪೂಜೆ, ಪರಿವಾರ ದೈವಗಳ ಕೋಲ, ಮಲೆಸಾವರ ದೈವ ದರ್ಶನ ಸೇವೆ ಜರುಗಿತು. ಈ ಸಂದರ್ಭ ನಾಡೋಜ ಡಾಕ್ಟರ್ ಜಿ ಶಂಕರ್, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕೋಟ ಆನಂದ್ ಸಿ ಕುಂದರ್, ಕೇಶವ್ ಕುಂದರ್, ಬಾರ್ಕೂರು ಬೆಣ್ಣೆಕುದ್ರು ಮೊಗವೀರ ಸಂಯುಕ್ತ ಸಭಾದ ಅಧ್ಯಕ್ಷ ಸತೀಶ್ ಅಮೀನ್ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಸಹಸ್ರಾರು ಭಕ್ತಾದಿಗಳು ಉತ್ಸವದಲ್ಲಿ ಪಾಲ್ಗೊಂಡರು.